ಸಿಐಎಂ ಪಕ್ಷದ ಉಡುಪಿ ಜಿಲ್ಲಾ ಸಮಿತಿ ಸದಸ್ಯ, ಉಡುಪಿ ಜಿಲ್ಲಾ ಕಟ್ಟಡ ಕಾರ್ಮಿಕ ಸಂಘದ ಜಿಲ್ಲಾ ಉಪಾಧ್ಯಕ್ಷರೂ ಆಗಿದ್ದ ವಿಠ್ಠಲ ಪೂಜಾರಿ ಅವರು ಉಡುಪಿ ಜಿಲ್ಲಾ ಬ್ರಹ್ಮಾವರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಹಲವು ದಿನಗಳಿಂದ ಕ್ಯಾನ್ಸರ್ ವಿರುದ್ಧ ಹೋರಾಟ ನಡೆಸಿ ಚೇತರಿಸಿಕೊಳ್ಳುತ್ತಿರುವಾಗಲೇ ಕೋವಿಡ್ಗೆ ತುತ್ತಾದರು. ಪತ್ನಿ ಮತ್ತು ದೊಡ್ಡ ಕುಟುಂಬ ಹಾಗೂ ಅಪಾರ ಅಭಿಮಾನಿಗಳನ್ನು ಇವರು ಅಗಲಿದ್ದಾರೆ. ಹಂಗಾರಕಟ್ಟೆಯ ಫ್ಲೈವುಡ್ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿ ದುಡಿದು ಅಲ್ಲಿ ಸಿಐಟಿಯು ಸಂಘವನ್ನು ಕಟ್ಟಿ ಕಾರ್ಮಿಕರಿಗಾಗಿ ಸವಲತ್ತುಗಳಿಗಾಗಿ ಹೋರಾಟ ನಡೆಸಿದರು. ಕಾರ್ಖಾನೆ ಮುಚ್ಚಿದ ನಂತರವೂ ಕಾರ್ಮಿಕರ ಬಗ್ಗೆ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮುಂದುವರಿಸಿದ್ರು. ಅನಂತರ ಅವರು ಸಿಪಿಐಎಂ ಪಕ್ಷವನ್ನು ಸೇರಿ ಬಿಡಿ ಕಟ್ಟಡ ಮೊದಲಾದ ಕಾರ್ಮಿಕ ಸಂಘಟನೆಯನ್ನು ಉಡುಪಿ ಜಿಲ್ಲೆಯಲ್ಲಿ ಬೆಳೆಸಿದ್ರು. ದ್ವಿತೀಯ ಪಿಯುಸಿ ತನಕವೂ ವಿದ್ಯಾರ್ಹತೆ ಪಡೆದಿದ್ದ ಅವರು ಉತ್ತಮ ಯಕ್ಷಗಾನ ಶೈಲಿಯ ಭಾಷಣಗಾರರಾಗಿದ್ದರು. ಉಡುಪಿ ಜಿಲ್ಲೆಯಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸಿಐಟಿಯು ಹಾಗೂ ಸಿಪಿಐಎಂ ಪಕ್ಷದ ನಾಯಕರಾಗಿದ್ದು ತಮ್ಮ ಬದುಕನ್ನೇ ಚಳುವಳಿಗಾಗಿ, ಶೋಷಿತರಿಗಾಗಿ ಸಮರ್ಪಿಸಿಕೊಂಡಿದ್ರು. ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಹಾಗೂ ಕಟ್ಟಡ ಮತ್ತು ಬೀಡಿ ಕಾರ್ಮಿಕ ಸಂಘಟನೆಯಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದ ವಿಠ್ಠಲ ಪೂಜಾರಿ ಅವರು ನಿನ್ನೆ ನಿಧನರಾಗಿದ್ದಾರೆ. ಹಾಗೂ ಇವತ್ತು ಅವರ ಅಂತ್ಯಕ್ರಿಯೆ ನಡೆಯಲಿಕ್ಕಿದೆ. ಅವರು ಸಾಧಾರಣ ಬಡತನದ ಕುಟುಂಬದಲ್ಲಿ ಪ್ಲೈವುಡ್ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ್ದು, ಅಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಯೂನಿಯನ್ ಸಂಘಟನೆಯನ್ನು ಕಟ್ಟಿ ಆಮೇಲೆ ಅದನ್ನು